ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, SCDCC Bank Limited, Mangalore, and Shiddas, the ultimate home shopping in Mangalore, Udupi, Puttur. बुद्धिरूपेण जनस्य हृदि संस्थिते स्वर्गापवर्गदे देवी नारायणी नमोस्तुते। कलाकाष्ठादिरूपेण परिणामप्रदायिनी विश्वस्योपरतौ शक्ति नारायणी नमोस्तुते। शरण्ये त्र्यम्बके गौरी नारायणी नमोस्तुते। सृष्टिस्थितिविनाशानां शक्तिभूते सनातनी गुणाश्रये गुणमये नारायणी नमोस्तुते। ಮಾರಿಯಮ್ಮ ದೇವಸ್ಥಾನವು ಮಂಗಳೂರು ನಗರದ ಮಂಗಳಾದೇವಿ ದೇವಸ್ಥಾನದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯದ ಮುಖ್ಯ ದೇವತೆ ಮಾರಿಯಮ್ಮ ದೇವತೆ. 800 ವರ್ಷಗಳ ಹಿಂದೆ ಮೊಗವೀರ ಸಮುದಾಯದವರು ಈ ದೇವಾಲಯವನ್ನ ಮಾರಿಯಮ್ಮ ದೇವತೆಗಾಗಿ ನಿರ್ಮಿಸಿದ್ರು. ಮಾರಿಯಮ್ಮ ಮತ್ತು ಮಂಗಳಾದೇವಿ ಸಹೋದರಿಯರು ಎಂದು ನಂಬಲಾಗಿದೆ. ಮಾರಿಯಮ್ಮನನ್ನ ಸಂಪತ್ತಿನ ದೇವತೆ ಎಂದು ಕೂಡ ಕರೆಯಲಾಗುತ್ತದೆ. ವಾರ್ಷಿಕ ಮಾರಿ ಪೂಜೆ ಮತ್ತು ದಸರಾ ಇಲ್ಲಿ ಆಚರಿಸಲಾಗುವ ಪ್ರಮುಖ ಉತ್ಸವವಾಗಿದೆ. माहेश्वरी स्वरूपेण नारायणी नमोस्तुते। मयूरकुक्कुटवृते महाशक्ति धरे नगे कौमारी रूप संस्थाने नारायणी नमोस्तुते। प्रसीद वैष्णवी रूपे नारायणी नमोस्तुते। गृहीतोग्रमहाचक्रे दंष्ट्रोधृतव सुन्दरे वराहरूपिणी शिवे नारायणी नमोस्तुते। नृसिंहरूपेणोग्रेण हन्तुं दैत्यान् कृतोद्यमे त्रैलोक्यत्राणसहिते नारायणी नमोस्तुते। किरीटिनि महावज्रे सहस्रनयनोज्ज्वले वृत्रप्राणहरे चैन्द्रे नारायणी नमोस्तुते।
दैत्य महाबले ಪುರಾತನ ಜಾನಪದ ಮತ್ತು ಪೂರ್ವಜರ ಹೇಳಿಕೆಗಳ ಪ್ರಕಾರ ಪ್ರಾಚೀನ ಕರ್ನಾಟಕದ ಮೊಗವೀರ ಗ್ರಾಮದಲ್ಲಿ ವಾಸವಾಗಿದ್ದ ಚುಲ್ಲಿ ಗುರಿಕಾರ ಕುಟುಂಬದ ಒಬ್ಬ ವ್ಯಕ್ತಿಯು ವ್ಯಾಪಾರ ಭೇಟಿಯಲ್ಲಿ ಘಾಟ್ ಪ್ರದೇಶಕ್ಕೆ ಹೋಗಿದ್ರು. ಮನೆಗೆ ಹಿಂತಿರುಗಿದಾಗ ಕೆಲವು ದೈವಿಕ ಶಕ್ತಿ ಅವನನ್ನ ಅನುಸರಿಸುತ್ತಿದೆ ಎಂದವನು ಭಾವಿಸಿದನು. ದೇವತೆ ಮನುಷ್ಯ ದೇಹಕ್ಕೆ ಪ್ರವೇಶಿಸುವ ಮೂಲಕ ಮತ್ತು ಅವನ ಮೂಲಕ ಮಾತನಾಡುತ್ತಿದ್ದಾಳೆ ಎಂದು ಅವರು ಭಾವಿಸುತ್ತಾರೆ. ಅವರು ವಾಸಿಸುತ್ತಿದ್ದ ಸ್ಥಳಕ್ಕೆ ದೇವರು ಅವಳನ್ನ ಕರೆದುಕೊಂಡು ಹೋಗಬೇಕೆಂದು ದೇವರು ಹೇಳಿದ್ದಾನೆ ಎಂದು ನಂತರ ಅವರು ಭಾವಿಸಿದರು. ನಂತರ ಅವರು ಊರ್ವ ತಲುಪಿದರು ಮತ್ತು ಈ ದೇವತೆಗೆ ದೇವಸ್ಥಾನವನ್ನ ನಿರ್ಮಿಸಲು ನಿರ್ಧರಿಸಿದರು. निशुम्भ शुम्भ मर्दिनि प्रचण्ड मुण्ड खण्डनि वनेरणे प्रकाशिनि भजामि विन्ध्यवासिनि त्रिशूलमुण्डधारिणि धराविघातहारिणि गृहे गृहे निवासिनि भजामि विन्ध्यवासिनि दरिद्र दुःखहारिणि सतां विभूतिकारिणि वियोग शोकहारिणि भजामि विन्ध्यवासिनि लसत्सुलोललोचना लता सदेवरप्रदा कपालशूलधारिणि भजामि विन्ध्यवासिनि भजामि विन्ध्यवासिनि ಉರ್ವಶ್ರೀ ಮಾರಿಯಮ್ಮ ಕ್ಷೇತ್ರ, ಉರ್ವ, ಬೋಳೂರು, ಮಂಗಳೂರು. ಎತ್ತರದ ಅಗ್ರಸ್ಥಾನದಲ್ಲಿ ನಿತ್ಯ ಸುಮಂಗಲೆಯಾಗಿ ಭಕ್ತರನ್ನು ಅರಸುತ್ತಾ ಬಂದಿರುವಂಥ ಮಹಾಮಾತೆಯ ಪಾದಾರವಿಂದಕ್ಕೆ ವಂದಿಸುತ್ತಾ, ಉರ್ವಶ್ರೀ ಮಾರಿಯಮ್ಮ ಕ್ಷೇತ್ರವು ಇದು ಒಂದು ಪುರಾತನ ದೇವಾಲಯಗಳಲ್ಲಿ ಇದು ಕೂಡ ಒಂದು ಪುಣ್ಯ ಕ್ಷೇತ್ರ. ಈ ಪರಿಸರದ ಎಲ್ಲ ಹಿಂದೂಗಳಿಗೂ ಉರ್ವಶ್ರೀ ಮಾರಿಯಮ್ಮ ಕ್ಷೇತ್ರ ಅಂದರೆ ತಾಯಿಯ ಮೇಲೆ ಅಪಾರ ಭಕ್ತಿ ವಿಶ್ವಾಸ. ಏನು ಮನೆಯಲ್ಲಿ ಕಾರ್ಯಕ್ರಮ ಮಾಡುವುದಾದರೂ ತಾಯಿಯ ಪಾದಗಮದಲ್ಲಿ ಬಂದು ಪ್ರಸಾದವನ್ನು ಕೊಂಡೋಗಿ ಆ ಮೂಲಕ ಪ್ರತಿ ಕಾರ್ಯಕ್ರಮವನ್ನು ಮನೆಯಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬರುವಂಥ ಕ್ಷೇತ್ರ ಅಂದರೆ ಉರ್ವಶ್ರೀ ಮಾರಿಯಮ್ಮ ಕ್ಷೇತ್ರ. ಹಾಗೆ ಇದು 7 ಪಶ್ನ ಸಂಯುಕ್ತ ಸಭಾ ಆಡಳಿತಕ್ಕೆ ಒಳಪಟ್ಟಿದೆ. ಪ್ರತಿ ಗ್ರಾಮದಿಂದಲೂ ಈ ಕ್ಷೇತ್ರಕ್ಕೆ ಮುಕ್ತೇಶ್ವರರಾಗಿ ಆಯ್ಕೆ ಆಗಿರುತ್ತಾರೆ. ಅದೇ ರೀತಿ 7 ಪಶ್ನ ಸಂಯುಕ್ತ ಸಭೆ ಆಡಳಿತ ಮಂಡಳಿ ಇದೆ, ಮುಕ್ತೇಶ್ವರ ಮಂಡಳಿ ಇದೆ. ಹಾಗೆ ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿ ಯಾದವೇಶ್ ಎಂ ಪುತ್ರನ್ ಇದ್ದಾರೆ. ಈ ಪವಿತ್ರ ಕ್ಷೇತ್ರದಲ್ಲಿ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವು 21 ತಾರೀಕಿನಿಂದ ನಾಡ್ದು 29ನೇ ತಾರೀಕಿನ ತನಕ ವಿವಿಧ ಪೂಜೆ ಪುರಸ್ಕಾರದೊಂದಿಗೆ ಕಾರ್ಯಕ್ರಮವು ನಡೆಯುತ್ತಾ ಬರುತ್ತಾ ಇದೆ. ಅದೇ ರೀತಿ ಬೆಳಿಗ್ಗೆ 7:30 ಗಂಟೆಯಿಂದ ಪ್ರಥಮ ಪೂಜೆ, ಮಧ್ಯಾಹ್ನ 12:30ಯಿಂದ ಮಧ್ಯಾಹ್ನದ ಪೂಜೆ, ಅದೇ ರೀತಿ ಸಂಜೆ 7:30ಯಿಂದ ರಾತ್ರಿಯ ಮಹಾಪೂಜೆಯು ನಿರಂತರವಾಗಿ ನಡೆಯುತ್ತಾ ಬರ್ತಾ ಇದೆ. ಇಲ್ಲಿ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆಯು ಹೆಚ್ಚುತ್ತಿದೆ. ಇದಕ್ಕಾಗಿ ಮೂಲತಃ ಕಾರಣ ಭಕ್ತರು ನೆನೆಸಿಕೊಂಡಂಥ ಎಲ್ಲ ಕಾರ್ಯಗಳು 100ಕ್ಕೆ 100 ಯಶಸ್ವಿಯಾಗಿ ನಡೆಸಿಕೊಂಡು ತಾಯಿ ನಡೆಸಿದ್ದರಿಂದ ಎಲ್ಲರಿಗೂ ಈ ಕ್ಷೇತ್ರದ ಮೇಲೆ ಅಭಿಮಾನ. ಅದೇ ರೀತಿ ಈ ಕೋಟಲೆ ಅಂತ ಕಾಯಿಲೆ ಮನೆಯಲ್ಲಿ ಯಾರಿಗಾದರೂ ಬಿದ್ದರೆ ಇಲ್ಲಿಯ ಪ್ರಸಾದ ಹಾಕಿದ್ದಲ್ಲಿ ತಕ್ಷಣ ಒಂದು
ಬೆಳಗಿನಿಂದ ಸಂಜೆಗೆ ಒಂದು ಗುಣಮುಖವಾಗಿ ಅವರು ಹುಷಾರಾಗಿ ಬರುವಂತಹ ಒಂದು ಸಂದರ್ಭ ಈ ಮಾತೆಯ ಸ್ಥಳದಿದೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಮಂಗಳವಾರ ಮತ್ತು ಶುಕ್ರವಾರ ಅನ್ನದಾನ ಸೇವೆ ನಡೀತಾ ಇದೆ. ಮಂಗಳವಾರ ಕಮ್ಮಿ ಅಂದರೆ ಒಂದೂವರೆ ಸಾವಿರ ಜನರು ಅನ್ನ ಸಂತರ್ಪಣೆಯನ್ನು ಸೇವನೆ ಮಾಡ್ತಾ ಇದ್ದಾರೆ. ಶುಕ್ರವಾರ ಕೂಡ 1800 ಜನರಿಂದ 2000 ಜನರ ತನಕ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಹಾಗೆಯೇ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಚಂಡಿಕಾಯಾಗದಂಥ ಒಂದು ಪುಣ್ಯ ಕಾರ್ಯಕ್ರಮವನ್ನು ನಡೆಯುತ್ತದೆ. ಒಂದು ವರ್ಷ ದೇವಸ್ಥಾನದ ವತಿಯಿಂದ ನಡೆದರೆ, ಇನ್ನೊಂದು ವರ್ಷ ಕರ್ನಾಟಕ ಪರ್ಸಿನ್ ಯೂನಿಯನ್ ಅವರ ವತಿಯಿಂದ ನಡೆಸಲ್ಪಡುತ್ತದೆ. ಇದಕ್ಕೆ ಕಮ್ಮಿ ಅಂದರೆ ಒಂದು 30-40 ಸಾವಿರ ಜನರು ಬಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತದೆ. ಅದೇ ರೀತಿ ಜಾತ್ರಾ ಸಂದರ್ಭದಲ್ಲಿ ಇಲ್ಲಿ ಒಂದು ಜನಸಾಗರವನ್ನು ನೋಡಿದರೆ ಉರ್ವಶ್ರೀ ಮಾರಿಯಮ್ಮ ದೇವಿಯ ಮೇಲೆ ಎಷ್ಟೊಂದು ಅಪಾರ ಭಕ್ತಿ, ಎಷ್ಟೊಂದು ಭಕ್ತಿ ವಿಶ್ವಾಸ ಅಂತ ತಿಳ್ಕೊಳ್ತಾಗ್ತದೆ. ಇಡೀ ಅಂಗನ ತುಂಬಿ ತುಳುಕುತ್ತಿರುವಂಥ ಒಂದು ಸಂದರ್ಭವನ್ನು ನೋಡಿದರೆ ಎಲ್ಲರಿಗೂ ಒಂದು ಭಯಭಕ್ತಿ ಬರುವಂಥ ಒಂದು ಕ್ಷೇತ್ರ ಅಂದರೆ ಉರ್ವಶ್ರೀ ಮಾರಿಯಮ್ಮ ಕ್ಷೇತ್ರ. ಭಕ್ತರೆಲ್ಲರೂ ಈ ನವರಾತ್ರಿ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಗಂಧ ಪ್ರಸಾದ ಸ್ವೀಕಾರ ಮಾಡಿ, ಅದೇ ರೀತಿ ಅನ್ನ ಪ್ರಸಾದವನ್ನು ಕೂಡ ಸಂತೋಷದಲ್ಲಿ ಸ್ವೀಕಾರ ಮಾಡಬೇಕು. ಅದೇ ರೀತಿ ತಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಲ್ಲಿ ಇರುವಂತೆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಅದನ್ನು 100ಕ್ಕೆ 100 ಫಲಿಸಿಕೊಡುವಂಥ ತಾಯಿ ಅಂದರೆ ಉರ್ವಶ್ರೀ ಮಾರಿಯಮ್ಮ ಕ್ಷೇತ್ರ. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, SCDCC Bank Limited, Mangalore, and Shiddas, the ultimate home shopping in Mangalore, Udupi, Puttur. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, SCDCC Bank Limited, Mangalore, and Shiddas, the ultimate home shopping in Mangalore, Udupi, Puttur.
ಈ ಎಲ್ಲ ಗ್ರಾಮಸ್ಥರು ಸಭೆಯನ್ನ ನಡೆಸಿದ್ರು ಮತ್ತು ಅದರ ಪರಿಣಾಮವಾಗಿ ಮೊಗವೀರ ಸಮಾಜದ 7 ಪತ್ತನಾಗಗಳ ಎಲ್ಲ ಸದಸ್ಯರು ಕುದ್ರೋಳಿಯ ಹೊಸಬೆಟ್ಟುವಿನಲ್ಲಿ ಸಭೆಯನ್ನ ಏರ್ಪಡಿಸಿದ್ರು. ಸಭೆಯಲ್ಲಿ ಈ ವಿಚಾರಗಳನ್ನ ವಿವರಿಸಿದರು ಮತ್ತು ದೇವಿಗೆ ದೇವಾಲಯ ನಿರ್ಮಾಣಕ್ಕಾಗಿ ಸೂಕ್ತ ಸ್ಥಳವನ್ನ ಸೂಚಿಸಿದ್ರು. ಇದು ಭೂಮಿ ಖಾಲಿಯಾಗಿತ್ತು. ಆ ದಿನಗಳಲ್ಲಿ ಕುಂಬಾರರು ಹತ್ತಿರದ ಕಟ್ಟೆ ಅಥವಾ ಗುಡಿನಲ್ಲಿ ಶಿವನಿಗೆ ಪೂಜೆಯನ್ನ ನಿರ್ವಹಿಸಿದ್ರು. ಹೀಗಾಗಿ ಮೊಗವೀರ ಪಟ್ನಾಸ ಗ್ರಾಮಸ್ಥರು ಶ್ರೀದೇವಿಯ ವಿಗ್ರಹವನ್ನ ಸ್ಥಾಪಿಸಿದರು ಮತ್ತು ಶಿವನ ಪಕ್ಕದಲ್ಲಿಯೇ ದೇವಿಯನ್ನ ಪೂಜಿಸಲು ಪ್ರಾರಂಭಿಸಿದ್ರು. ಅವರ ಬಡತನದ ಹೊರತಾಗಿಯೂ ಎಲ್ಲ ಮೀನುಗಾರರು ತಮ್ಮ ಆದಾಯದ ಒಂದು ಭಾಗದಿಂದ ದೇವಿ ದೇವಸ್ಥಾನದ ಅಭಿವೃದ್ಧಿಗೆ ಭಾಗವಾದರು. ಅಲ್ಲಿಂದೀಚೆಗೆ ಇಂದು ಪತಾನಿಯ ಹಳ್ಳಿಗರಿಂದ ವಿತ್ತೀರ್ಯ ಅರ್ಪಣೆಗಳನ್ನ ಸಂಗ್ರಹಿಸಲು ಒಂದು ಸಂಪ್ರದಾಯವಾಯಿತು. ತಮ್ಮ ಭಕ್ತಿಗೆ ಪುರಾವೆಯಾಗಿ ಅವರು ದೇವಿಗೆ ವಿವಿಧ ರೀತಿಯ ಚಿನ್ನಾಭರಣಗಳೊಂದಿಗೆ ಅಲಂಕರಿಸಲು ಶುರು ಮಾಡಿದರು.
ವರ್ಷ ನವರಾತ್ರಿ ಹಬ್ಬ ವಿಜೃಂಭಣೆಯಿಂದ ಜರುಗುತ್ತದೆ. ಆ ದಿನದಂದು ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ಚಂಡಿಕಾ ಯಾಗ, ದುರ್ಗಾ ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತದೆ. ಭಕ್ತಾದಿಗಳು ತಾಯಿಯ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಭಕ್ತಾದಿಗಳ ಕಷ್ಟಗಳನ್ನ ತಾಯಿ ನಿವಾರಿಸುತ್ತಾಳೆ ಮತ್ತು ನವರಾತ್ರಿಯ ಶುಭ ಸಂದರ್ಭದಲ್ಲಿ ತಾಯಿಯ ದರ್ಶನ ಪಡೆದರೆ ಭಕ್ತರ ಸಕಲ ಕಷ್ಟಗಳನ್ನ ತಾಯಿ ನೆರವೇರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಮಾರ್ಚ್ ಆರಂಭದಲ್ಲಿ ಪ್ರತಿ ವರ್ಷವೂ ಮಾರಿ ಪೂಜೆಯನ್ನ ಮಾಡಲಾಗುತ್ತದೆ. ಮಂಗಳೂರಿನ ಎಲ್ಲಾ ಹತ್ತಿರದ ಪಟ್ಟಣಗಳಿಂದ ಜನರು ಒಟ್ಟುಗೂಡುತ್ತಾರೆ. ವಿಶೇಷ ಪೂಜೆ 3 ದಿನಗಳವರೆಗೆ ನಡೆಯುತ್ತದೆ. ಮಾರಿ ಪೂಜೆಯ ಆಚರಣೆಯ ತಯಾರಿ ಸುಮಾರು 1 ವಾರದಿಂದ ಪ್ರಾರಂಭವಾಗುತ್ತದೆ. ಈ ದಿನ ದೇವತೆಗೆ ಕಿಲೋಗ್ರಾಂಗಳಷ್ಟು ಚಿನ್ನಗಳಿಂದ ಅಲಂಕಾರ ಮಾಡಲಾಗುತ್ತದೆ. ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನ ಉರ್ವ ಇದರ ಸಾಂಸ್ಕೃತಿಕ ಕಾರ್ಯಕ್ರಮ ಈ ದಿನ ಈಗ ತಾನೇ ನಮ್ಮ ಮುಕ್ತೇಶ್ವರರಾದ ಶ್ರೀಮಾನ್ ಸುಂದರಗುಪ್ತರ್ ಇವರು ಎಲ್ಲ ವಿವರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿದಿನ ಸಂಜೆ ಗಂಟೆ 4ರಿಂದ 5ರವರೆಗೆ ಮಹಿಳೆಯರಿಂದ ಲಲಿತ ಸಹಸ್ರನಾಮ. ದಿನಾಂಕ 21 ಗುರುವಾರ ಈ ದಿನ 5ರಿಂದ 6 ಗಂಟೆ ಶ್ರೀ ಲಕ್ಷ್ಮೀ ವೆಂಕಟೇಶ್ ಭಜನೆ ಮಂದಿರ ಹೊಸಬೆಟ್ಟು ಇವರಿಂದ ಭಜನೆ ಹಾಗೂ 6ರಿಂದ 7:30 ಸಾಂಸ್ಕೃತಿಕ ಕಾರ್ಯಕ್ರಮ ವಿದುಷಿ ಶ್ರೀಮತಿ ಶಾರದಾ ಮಣಿಶೇಖರ್ ಸನಾತನ ನಾಟ್ಯಾಲಯ ಬಲ್ಲಾಲ್ಬಾಗ್ ಇವರ ಶಿಷ್ಯರಿಂದ ನೃತ್ಯ ವೈವಿಧ್ಯ. ದಿನಾಂಕ 22/9 ಶುಕ್ರವಾರ ಸಂಜೆ 5ರಿಂದ 6 ಶ್ರೀ ವಿಷ್ಣು ವಿಠೋಬ ಭಜನೆ ಮಂದಿರ ಬೋಳೂರು ಇವರಿಂದ ಭಜನೆ ಹಾಗೂ 6ರಿಂದ 7:30 ಶ್ರೀ ಕಮಲಾ ಭಟ್ ನಾಟ್ಯಾಲಯ ಇವರ ಶಿಷ್ಯರಿಂದ ಭರತನಾಟ್ಯ. ಅದೇ ರೀತಿ 23/9 ಶನಿವಾರ ಸಂಜೆ 5ರಿಂದ 6 ವೆಂಕಟೇಶ್ ರಾವ್ ಹಾಗೂ ಬಳಗ ಅಶೋಕ್ ನಗರ ಇವರಿಂದ ಭಜನೆ. 6ರಿಂದ 7:30 ಸಾಂಸ್ಕೃತಿಕ ಸಪ್ತಸ್ವರ ಆರ್ಕೆಸ್ಟ್ರಾ ಪ್ರಭಾಕರ್ ತಣ್ಣೀರ್ಬಾವಿ ಮತ್ತು ಬಳಗದವರಿಂದ ಭಕ್ತಿಗೀತೆ ರಸಮಂಜರಿ. ಇದೇ ರೀತಿ ಆದಿತ್ಯವಾರ ಶ್ರೀ ವಿಷ್ಣು ವಿಠೋಬ ಭಜನೆ ಮಂದಿರ ಬಕ್ಕವಟ್ನ ಇವರಿಂದ ಭಜನೆ, ನರ್ತನ ಆರ್ಟ್ಸ್ ಕಲಾವಿದರು ಉರ್ವ ಇವರಿಂದ ವಿವಿಧ ವಿನೋದಾವಳಿಗಳು. ಹಾಗೂ 25 ಸೋಮವಾರ 5ರಿಂದ 6 ಗೋಪಾಲಕೃಷ್ಣ ಭಜನೆ ಮಂದಿರ ಬೈಕಂಪಾಡಿ ಇವರಿಂದ ಭಜನೆ. ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇಮನಾಥ್ ಮಾಸ್ಟರ್ ಲಲಿತ ಕಲಾ ಸದನ ಉರ್ವಸ್ತೂರ್ ಇವರ ಶಿಷ್ಯರಿಂದ ಭರತನಾಟ್ಯ. ಅದೇ ರೀತಿ ದಿನಾಂಕ 26/9 ಮಂಗಳವಾರ 5ರಿಂದ 6 ಶ್ರೀ ಭಗವಾನ್ ಶ್ರೀ ಮಹಾವಿಷ್ಣು ಶೇಷನ್ ಭಜನೆ ಮಂದಿರ ಬೋಳೂರು ಇವರಿಂದ ಭಜನೆ. 6ರಿಂದ 7:30 ನಾಟ್ಯಾರಾಧನೆ ಸಂಸ್ಥೆ ನಿರ್ದೇಶಕಿ ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ಇವರ ಶಿಷ್ಯರಿಂದ ಭರತನಾಟ್ಯ ಮತ್ತು ಜಾನಪದ ನೃತ್ಯ ಕಾರ್ಯಕ್ರಮ. 27/9 ಬುಧವಾರ 5ರಿಂದ 6 ಶ್ರೀ ವಿಷ್ಣು ಕೃಷ್ಣ ಭಜನೆ ಮಂದಿರ ತಣ್ಣೀರ್ಬಾಯಿ ಕುಳಾಯಿ ಇವರಿಂದ ಭಜನೆ. 6ರಿಂದ 7:30 ಸಾಂಸ್ಕೃತಿಕ ಸಿರಿ ಚಾವಡಿ ಮಂಗಳೂರು ಇವರಿಂದ ವಿನೋದಾವಳಿಗಳು. ಹಾಗೂ 28/9 ಗುರುವಾರ 5ರಿಂದ 6 ಶ್ರೀರಾಮ್ ಭಜನೆ ಮಂದಿರ ಕರ್ನಲ್ ಗಾರ್ಡನ್ ಕುದ್ರೋಳಿ ಇವರಿಂದ ಭಜನೆ. 6ರಿಂದ 7:30 ಸೌಜನ್ಯ ಮಹಿಳಾ ಮಂಡಳಿ ಉರ್ವ ವೈಗೆಬೈಲು ಇವರಿಂದ ವಿನೋದಾವಳಿಗಳು. ಹಾಗೂ 29 ಶುಕ್ರವಾರ ರಾಜ್ಯ ಪ್ರಶಸ್ತಿ ವಿಜೇತೆ ಅಂಧ ಶಿಕ್ಷಕಿ ಕಸ್ತೂರಿ ಕಾಮತ್ ಬಿಕರ್ನಕಟ್ಟಿ ಇವರಿಂದ ಭಕ್ತಿ ಭಾವಗೀತೆ. 6ರಿಂದ 7:30 ಕದ್ರಿ ನೂಪುರ ನೃತ್ಯ ಕಲಾ ಶಾಲಾ ಸಂಚಾಲಕ ನಾಟ್ಯ ಕಲಾನಿಧಿ ಶ್ರೀಮತಿ ಸುಲೋಚನಾ ವಿ ಭಟ್ ಇವರಿಂದ ಶಿಷ್ಯರಿಂದ ಭರತನಾಟ್ಯ. ಈ ರೀತಿಯಾಗಿ ನಮ್ಮ 9 ದಿವಸವೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ. ಭಕ್ತಾದಿಗಳು ಹಾಗೂ ಎಲ್ಲ ನಮ್ಮ ಅನ್ನ ಸಂತರ್ಪಣೆ ಹಾಗೂ ನಮ್ಮ ಈ ಸರ್ವಾಲಂಕಾರ ಪೂಜೆ ಇದಕ್ಕೆ ಎಲ್ಲರೂ ನಮ್ಮ ಭಕ್ತರು ಹಾಗೂ ಬೋಟಿನವರು ಹಾಗೂ ಎಲ್ಲ ಜಾತಿ ಪರಜಾತಿಯವರು ಎಲ್ಲರೂ ದೇವರ ಸನ್ನಿಧಿಗೆ ಬಂದು ಎಲ್ಲ ಅವರ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಾಗ ಎಲ್ಲ ಭಕ್ತಾದಿಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಿ ನಮ್ಮೊಡನೆ ಸಹಕರಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು. ಎಲ್ಲರನ್ನು ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸುತ್ತಿದ್ದೇವೆ. ಎಲ್ಲರ ಸ್ವಾಗತವನ್ನು ನಾವು ನಮ್ಮ
ಟ್ರಸ್ಟಿ ಮಂಡಳಿ ಹಾಗೂ ಮಂಗಳೂರು ಏಳ್ಪಟ್ಟಣ ಸ್ವಯಂತ ಸಭಾ ಇವರ ವತಿಯಿಂದ ಎಲ್ಲರನ್ನು ಸ್ವಾಗತಿಸುತ್ತಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, SCDCC Bank Limited, Mangalore, and Shiddas, the ultimate home shopping in Mangalore, Udupi, Puttur. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, SCDCC Bank Limited, Mangalore, and Shiddas, the ultimate home shopping in Mangalore, Udupi, Puttur. ಪ್ರತಿ ಹಳ್ಳಿಯಲ್ಲೂ ಶಿವನ ದೇವಸ್ಥಾನವಿದೆ. ಪ್ರತಿ ಹಳ್ಳಿಯಲ್ಲೂ ಮಾರಿಗುಡಿ ದೇವಸ್ಥಾನವನ್ನ ಹೊಂದಿರುತ್ತದೆ ಎಂದು ಗುರುತಿಸಲಾಗಿದೆ. ಊರ್ವಾದಲ್ಲಿರುವ ಮಾರಿಗುಡಿ ದೇವಾಲಯವು 5 ನೆರೆಯ ಹಳ್ಳಿಗಳ ಮೇಲೆ ಪ್ರಭಾವ ಬೀರಿದೆ. ವಿವಿಧ ಪೂಜೆಗಳು ವಾರ್ಷಿಕ ಮಾರಿ ಪೂಜೆಯ ಉತ್ಸವದಲ್ಲಿ ನಡೆಯುತ್ತದೆ. ಜನವರಿಯಲ್ಲಿ ಚಂಡಿಕಾ ಯಾಗ, ವೀಕ್ಷಾ ಹೂವಿನ ಪೂಜೆ ಮತ್ತು ಏಪ್ರಿಲ್ನಲ್ಲಿ ರಾಶಿ ಪೂಜೆ, ವಿಸ್ಮಯಕಾರಿಯಾಗಿ ಪ್ರಶಂಸಿಸಲ್ಪಟ್ಟಿರುವ ದಸರಾ ಕೂಡ ಆಚರಿಸಲಾಗುತ್ತದೆ. ಆರಂಭಿಕ ಮಾರ್ಚ್ನಲ್ಲಿ ಮಾರಿ ಪೂಜೆಯನ್ನ ದರ್ಶನದೊಂದಿಗೆ ನಡೆಸಲಾಗುತ್ತದೆ. ಮಂಗಳೂರಿನ ಪ್ರತಿಯೊಂದು ಪಕ್ಕದ ಪಟ್ಟಣದಿಂದ ವ್ಯಕ್ತಿಗಳು ಒಟ್ಟುಗೂಡುತ್ತಾರೆ. ಸಾಮಾನ್ಯವಾಗಿ ಪೂಜೆ 3 ದಿನಗಳವರೆಗೆ ನಡೆಯುತ್ತದೆ. ಮಾರಿ ಪೂಜೆಯ ಉತ್ಸವಕ್ಕೆ ಸಿದ್ಧತೆ ಕೇವಲ 1 ವಾರದಿಂದ ಪ್ರಾರಂಭವಾಗುತ್ತದೆ. ಈ ದಿನ ದೇವತೆಗೆ ಕಿಲೋಗ್ರಾಂ ಚಿನ್ನದೊಂದಿಗೆ ಅಲಂಕರಿಸಲಾಗುತ್ತದೆ.
ಮಂಗಳೂರಿನ ಪ್ರದೇಶಗಳಲ್ಲಿ ಊರ್ವಾದಲ್ಲಿ ಪುರಾಣ ಕಥೆಯ ಪ್ರಕಾರ ದೇವಿಯು ಮೊಗವೀರನ ಕಲ್ಪನೆಯಿಂದ ಊರ್ವಾದಲ್ಲಿ ನೆಲೆಸಿದ್ದಾಳೆ. ಆ ಪ್ರದೇಶದಲ್ಲಿ ವಾಸಿಸುವ ಸ್ಥಳವನ್ನ ಕೋರಿದಳು. ಹೀಗಾಗಿ ಅಭಯಾರಣ್ಯವು ದೈವತ್ವಕ್ಕಾಗಿ ಕೆಲಸ ಮಾಡಲ್ಪಟ್ಟಿತು. ಮೊಗವೀರರು ಆಸಕ್ತಿದಾಯಕವಾದ ವಿಧಾನವನ್ನ ಹೊಂದಿದ್ದಾರೆ. ಈ ದೇವತೆಗೆ ಧನ್ಯವಾದಗಳು. ಅವರು ಚಿನ್ನದ ಅಲಂಕರಣಗಳನ್ನ ವಿವಿಧ ಜಾತಿಯ ಮೀನುಗಳ ವಿನ್ಯಾಸದೊಂದಿಗೆ ತಯಾರಿಸುತ್ತಾರೆ. ಅದರೊಂದಿಗೆ ದೇವಿಯನ್ನ ಅಲಂಕರಿಸುತ್ತಾರೆ. ಈ ಪ್ರದೇಶದ ಅತ್ಯಂತ ಸುದೀರ್ಘವಾದ ಮತ್ತು ಪ್ರಸಿದ್ಧವಾದ ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ಇದು ಮೊಗವೀರರು ಪೂಜಿಸುವ ದೇವತೆ. ಚಿನ್ನದ ಪದಾರ್ಥಗಳು ಮತ್ತು ಆಭರಣಗಳ ಕಲಾಕೃತಿಗಳು ಮೀನುಗಾರಿಕೆಗಳ ಆಕಾರದಲ್ಲಿದೆ ಎಂದು ಪರಿಗಣಿಸಲ್ಪಟ್ಟಿದೆ. ಈ ಕ್ಷೇತ್ರದಲ್ಲಿ ವರ್ಷಂಪ್ರತಿ ಕೂಡ ನವರಾತ್ರಿ ಉತ್ಸವಗಳು ಜರುಗುವ ಹಾಗೆ ಈ ವರ್ಷ ಕೂಡ ಇದೇ ತಿಂಗಳ 21ರಿಂದ 29ನೇ ತಾರೀಕಿನವರೆಗೆ ನವರಾತ್ರಿ ಉತ್ಸವಗಳು ವಿಜೃಂಭಣೆಯಲ್ಲಿ ನಡೆಯಲಿಕ್ಕುಂಟು. ಹಾಗೆ ನಾನಾ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೆಯಲಿಕ್ಕುಂಟು. ಅದೇ ಪ್ರಕಾರ ಬೆಳಿಗ್ಗೆ ಪಂಚಾಮೃತ ಅಭಿಷೇಕಲ್ಲಾಗಿ, ಮಧ್ಯಾಹ್ನ ಸರ್ವಾಲಂಕಾರ ಪೂಜೆ, ಮಹಾಪೂಜೆಯಲ್ಲಾಗಿ, ಮಧ್ಯಾಹ್ನ ಅನ್ನ ಸಂತರ್ಪಣೆಗಳೆಲ್ಲುಂಟು. ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳೆಲ್ಲ ಬಂದು ಆ ಒಂದು ತಾಯಿಯ ಒಂದು ಸೇವೆಗೆ ಭಾಗಿಯಾಗಬೇಕು. ಹಾಗೆ ಸಾಯಂಕಾಲ ಹೊತ್ತಿಗೆ ದರ್ಶನ ಪೂಜೆ, ಹಾಗೆ ಹೊರಗಿನ ದರ್ಶನ ಬಳಿ ಸೇವೆಗಳೆಲ್ಲ ನಡೆಯುವುದುಂಟು. ಹಾಗೆ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಒಂದು ಭಕ್ತಾದಿಗಳು ಬಂದು ಅವರವರ ಕಷ್ಟ ಏನು ಉಂಟು ಆ ಕಷ್ಟಗಳನ್ನು ಹೇಳಿಕೊಂಡು ತಾಯಿಯ ಪ್ರಸಾದ ಸ್ವೀಕಾರದ ನಂತರ ಆ ಒಂದು ಭಕ್ತಾದಿಗಳಿಗೆ ತಾಯಿಯ ಒಂದು ಆಶೀರ್ವಾದ ಅನುಗ್ರಹ ಉಂಟು. ಈ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದು ಈ ನವರಾತ್ರಿ ಸಂದರ್ಭದಲ್ಲಿ ಆ ಒಂದು ದೇವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಈ ನವರಾತ್ರಿಯ ಸಂದರ್ಭದಲ್ಲಿ ತಾಯಿಯ ಒಂದು ವಿಶೇಷ ಒಂದು ಅನುಗ್ರಹ ಉಂಟು. ಈ ಒಂದು ವಿಶೇಷ ಅನುಗ್ರಹಕ್ಕೆ ಭಕ್ತಾದಿಗಳು ಈ ನವರಾತ್ರಿಯ ಸಂದರ್ಭದಲ್ಲಿ ಅವರ ಯಾವ ಒಂದು ಕಷ್ಟಗಳಿವೆಯೋ ಆ ಕಷ್ಟಗಳನ್ನು ತಾಯಿಗೆ ನಿವೇದನೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿದಲ್ಲಿ ಅವರವರ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು. ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಆ ಒಂದು ಸಮಸ್ಯೆಗೆ ತಾಯಿ ಪರಿಹಾರ ಕಲ್ಪಿಸಿಕೊಡ್ತಾರೆ. ಅದೇ ಪ್ರಕಾರ ಈ ಕ್ಷೇತ್ರ ಒಳ್ಳೆ ರೀತಿಯ ಬೆಳಗುತ್ತಾ ಉಂಟು. ಎಲ್ಲ ಭಕ್ತರ ಒಂದು ಸಹಾಯ ಸಹಕಾರ ಈ ಕ್ಷೇತ್ರಕ್ಕೆ ಸಿಗಬೇಕು. ಹಾಗೆ ಈ ಕ್ಷೇತ್ರದ ಮಂಡಳಿ ಪರವಾಗಿ ನಾವು ಈ ನವರಾತ್ರಿಯ ಸಂದರ್ಭ ಎಲ್ಲ ಭಕ್ತರು ಒಂದು ತಾಯಿಯ ಸೇವೆ ಮಾಡಬೇಕಂತ ಪ್ರಾರ್ಥನೆ. ಈ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್, SCDCC Bank Limited, Mangalore, and Shiddas, the ultimate home shopping in Mangalore, Udupi, Puttur.